ಇತಿಹಾಸ ಪ್ರಸಿದ್ಧ ಕಾರ್ಕಳ ತಾಲೂಕಿನ ಮುಣ್ಕೂರು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಬೆಳಿಗ್ಗೆ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳೊಂದಿಗೆ ಮಹಾಚಂಡಿಕಾಯಾಗ, ಮಧ್ಯಾಹ್ನ ಮಹಾಮಂಗಳಾರತಿ, ಸಾರ್ವಜನಿಕ ಅನ್ನಸಂತರ್ಪಣೆ ನೆರವೇರಿತು. ರಾತ್ರಿ ವಿವಿಧ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮ, ದೇವಿಗೆ ರಂಗಪೂಜೆ, ಉತ್ಸವ ಬಲಿ, ಚಂದ್ರಮಂಡಲದಲ್ಲಿ ದೇವರ ಮೆರವಣಿಗೆ, ಗುರ್ಜಿಯಲ್ಲಿ ದೇವರಿಗೆ ಪೂಜೆ, ಬೆಳ್ಳಿಯ ರಥದಲ್ಲಿ ದೇವರ ಮೆರವಣಿಗೆ, ದೇವರ ಬಲಿಮೂರ್ತಿ ಉತ್ಸವ ನೆರವೇರಿತು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಇಂಥ ಸಮಯ ಸಂದರ್ಭ ಪ್ರಕಾರ ಸರ್ವನ ಸದೋತ್ತರ ತೀರ್ಮಾನ ದೇವರು ಸಂತೋಷ